ಅನ್ಯರ ಆರೋಗ್ಯ ರಕ್ಷಣೆಯ ಪಣತೊಟ್ಟು ಕೆಲಸ ಮಾಡಿದ ಕೋವಿಡ್ ವಾರಿಯರ್ಸ್ಗಳನ್ನು ಗುರುತಿಸಿ ಅಭಿನಂದಿಸಿದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಇಮ್ಮಡಿಯಾಗಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಅಭಿಪ್ರಾಯಪಟ್ಟರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಮತ್ತು ಕೆಆರ್ಇಸಿ ಎನ್ಐಟಿಕೆ 76ರ ಸಹಯೋಗದಲ್ಲಿ ಉಳ್ಳಾಲ ನಗರಸಭೆಯ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆದ ಸೇವಾಭಿನಂದನೆಯಲ್ಲಿ ಅವರು ಅಭಿನಂದನಾ ಮಾತುಗಳನ್ನಾಡಿದರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಮತ್ತು ಕೆಆರ್ಇಸಿ ಎನ್ಐಟಿಕೆ 1976ರ ಬ್ಯಾಚ್ನವರು ಒಟ್ಟಿಗೆ ಸೇರಿ ಇಂಥ ಒಂದು ಸತ್ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಫಲಾಪೇಕ್ಷೆ ಇಲ್ಲದೆ ಒಂದು ಕೃತಜ್ಞತಾ ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೊರೋನಾ ವಾರಿಯರ್ಸ್ ನಮಗೆಲ್ಲ ತಿಳಿದ ಹಾಗೆ ನಾವು ಹೇಳ್ತೇವೆ, ಈ ಕೊರೋನಾ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಮಹಾ ಗುರುವಾಗಿ ಪರಿಣಮಿಸಿದೆ. ಇವತ್ತು ನನ್ನ ಆರೋಗ್ಯ ನನ್ನಲ್ಲಿ ಇಲ್ಲ, ನನ್ನ ಆರೋಗ್ಯ ಇತರರ ಆರೋಗ್ಯವನ್ನು ಅವಲಂಬಿಸಿದೆ ಎನ್ನುವಂತಹ ಮಾತನ್ನು ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಎರಡನೇದ್ದು, ಈ ಕೊರೋನಾ ಅಂತ ಹೇಳುವಂಥದ್ದು ಈ ಹೆಮ್ಮಾರಿ ನಾವೆಲ್ಲರೂ ಒಂದೇ ಅಂತ ಹೇಳಿದೆ, ಮೇಲು ಕೀಳು ಇಲ್ಲ, ಭೇದ ಭಾವ ಇಲ್ಲ. ಕೋವಿಡ್-19ಕ್ಕೆ ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಎಲ್ಲರನ್ನು ಆವರಿಸಿಕೊಳ್ಳುತ್ತೆ. ಆದ ಕಾರಣ ಈ ಕೋವಿಡ್-19ರ ಜೊತೆಗೆ ನಾವೆಲ್ಲರೂ ಇನ್ನೂ ಸ್ವಲ್ಪ ಸಮಯ ಬದುಕಲಿಕ್ಕೆ ಕಲಿಬೇಕಾಗುತ್ತೆ. ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆದ ಕಾರಣ ಯಾರು ಭಯ ಪಡಬೇಕು ಅಂತಿಲ್ಲ, ಆತಂಕ ಪಡಬೇಕು ಅಂತಿಲ್ಲ. ಆದರೆ ನಿಮ್ಮ ಎಲ್ಲರ ಜಾಗೃತೆಯನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭ ಕೋವಿಡ್ ವಾರಿಯರ್ಸ್ಗಳನ್ನು ನಗರಸಭಾ ಪೌರ ಕಾರ್ಮಿಕರನ್ನ ಗೌರವಿಸಲಾಯಿತು. ನಿವೃತ್ತ ಶಿಕ್ಷಕರಾದ ಎಂ ವಾಸುದೇವರಾವ್, ಡಿಎನ್ ರಾಘವ, ಸರೋಜ ಕುಮಾರಿ, ಲೀಲಾವತಿ ಎಂ ಹಾಗೂ ಆನಂದ ಕೆ ಅಸೈಗುಳಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಸ್ಥಾಯಿ ಶಿಕ್ಷಣ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ, ತೊಕ್ಕೊಟ್ಟು ಸಂತ ಸೆಬೆಸ್ಟಿಯನ್ನರ ಪುಣ್ಯಕ್ಷೇತ್ರದ ಧರ್ಮಗುರು ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ, ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ರಾಯಪ್ಪ ಉಪಸ್ಥಿತರಿದ್ದರು.